ಮಾಡುವಂತಹ ಯಾಗ ಯಜ್ಞಾದಿಗಳಿಗೆ ಕುಶ ಸಮಿತನ್ನು ತರುವುದಕ್ಕೆ ನಾವು ಹೊರಟವರು. ಅದೇ ಆಶ್ರಮದಲ್ಲಿ ಇರುವುದಕ್ಕೆ ನಮಗೆ ಕಷ್ಟ ಆಗಿದೆ. ಹೌದು ತಾನೆ? ಮಾನವತಿ ಸ್ತ್ರೀಯರಂತಹ ನಮಗೆ ಬದುಕುವುದಕ್ಕೆ ತುಂಬಾ ಕಷ್ಟ. ಯಾಕಂತ ಹೇಳಿದ್ರೆ ಹುಂಡ ಪಂಡ ಎನ್ನುವ ರಾಕ್ಷಸರು ಇರುವರು ನಮಗೆ ಉಪ್ಪಟಳ ಕೊಡುವುದಕ್ಕೆ ಬರುತ್ತಾ ಇದ್ದಾರೆ. ಪದೇ ಪದೇ ಉಪ್ಪಟಳವನ್ನು ಕೊಡುವುದರ ಮುಖೇನವಾಗಿ ನಮ್ಮೆಲ್ಲರನ್ನ ದಿಕ್ಕು ದಿಸೆ ಇಲ್ಲದ ಹಾಗೆ ಮಾಡ್ತಾ ಇದ್ದಾರೆ. ಹೌದು. ಯಾಗ ಯಜ್ಞಾದಿ ಸರ್ಕಾರಗಳನ್ನು ಮಾಡುವುದರ ಮುಖೇನವಾಗಿ ಲೋಕ ಕಲ್ಯಾಣಕ್ಕೆ ನಾವು ಪಾತ್ರರಾಗುವವರಲ್ಲ. ಆದ್ರೆ ಯಾವ ಕಲ್ಯಾಣ ಆಗುವುದಕ್ಕೂ ಸಾಧ್ಯವಾಗುತ್ತಾ ಇಲ್ಲ. ಏನು ಮಾಡುವುದು? ನಾವು ಎಲ್ಲಿಗೆ ಹೋಗುವ, ಯಾವ ಕಡೆಗೆ ಹೋಗುವುದು ಎನ್ನುವುದಾಗಿ ಗೊತ್ತಾಗುತ್ತಾ ಇಲ್ಲ. ಬಂದಿರಿದ್ದಲು ಮುದ್ದು ಬಾಲಕಿಯರು ಬನ್ನಿ 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 ವಜದೊಳಗಿದ್ದುದಾದರೆ ಮನ್ನಿಸುತ್ತ ಕಾಪಾಡುವೆ. ಬನ್ನಿರಿದ್ದಲು ಮತ್ತು ಬಾಲಕಿಯರು ಬನ್ನಿ ಬನ್ನಿ ಚಂದ ಇದ್ದಾರೆ. ಕಣ್ಣಿಗೆ ಹಬ್ಬ ರಸದೌತಣ ತಮ್ಮ. ಓ ಸುರಲೋಕದ ಸುರವ ನಾರಿಯರು ಅವರಿಗೆ ಮಣ್ಣು ಹಾಕಿ ಇವರ ಮುಂದೆ ಅವರನ್ನು ನಿವಾಳಿಸಿ ತೆಗೆಯಬೇಕು. ಅವರಿಗೆ ಬೇಕಾದಷ್ಟು ಪೋಷಾಕ ಉಂಟು, ಇವರಿಗಿಲ್ಲ ಆದ್ರೂ ಚಂದ ಕಾಣ್ತಾರೆ. ಹೌದೌದು ಹೌದೌದು. ಒಂದೊಂದು ಮುಖ ನೋಡು, ತಮ್ಮ. ಒಂದೊಂದು ಬಣ್ಣ. ಹೌದೌದು. ತುಂಬಿದಂತಹ ಶರೀರ, ಕೊಬ್ಬಿದ ಕುದುರೆಗಾಣಿ, ಸರಿ ತಿಂದು ಬೆಣ್ಣೆ ಮೊಸರು ಹಾಲು ಜೇನು ಸೊಕ್ಕಿದ್ದಾರೆ. ಹೌದೌದು. ತಮ್ಮ ಸ್ವಲ್ಪ ಮಾತಾಡಿಸು, ಸ್ವಲ್ಪ ಮಾತಾಡಿಸು. ಹೌದೌದು. ಓ ಮುದ್ದು ಬಾಲಕಿಯರೇ, ಏನು ಸಂತೋಷವಾಯಿತು ನಿಮ್ಮನ್ನು ನೋಡಿ. ಸಂತೋಷ? ಹೌದೌದು, ಬಹಳ ಸಂತೋಷ ಆಯಿತು. ಹೆಣ್ಣು ಮಕ್ಕಳನ್ನು ಬಹಳ ಮಂದಿಯನ್ನು ನೋಡಿದ್ದೇವೆ ನಾವು. ಆದರೆ ಕಾಡಿನಲ್ಲಿ ಇಷ್ಟು ಚಂದದ ಹೆಣ್ಣು ಮಕ್ಕಳಿದ್ದಾರೆ ಎನ್ನುವುದಾಗಿ ನಿಮ್ಮ ವರ್ತನೆ ನೋಡುವಾಗ್ಲೇ ಗೊತ್ತಾಗಿದೆ ನಮಗೆ. ಹೌದಪ್ಪ, ನಮ್ಮ ಸ್ವಭಾವ ಇದು. ಕಾಡಿನಲ್ಲಿ ಸಿಕ್ಕುದೆಲ್ಲ ಕಪ್ಪು ಕಪ್ಪು ಕಪ್ಪು. ಹೌದೌದು. ಇವರು ಹಾಗ ಬಿಳಿ 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 ಬಿಳಿ, ಬೆಳ್ಳಗೆ ಬೆಳ್ಳಗೆ, ಹಾಲು ಬೇರೆ ಅಲ್ಲ, ಇವರು ಬೇರೆ ಅಲ್ಲ. ಬೆಳ್ಳದಿಂಗಳಿನ ಸುಂದರಿಯರೇ, ಮನಸ್ಸಿಗೆ ಆನಂದವಾಯಿತು. ನಿಮ್ಮನ್ನೇ ಹುಡುಕುತ್ತಾ ಬಂದವರು ನಾನು. ಹುಡುಕುವ ಬಳ್ಳಿ ಕಾಲಿಗೆ ತೊಡರಿಸಿದ ಹಾಗೆ. ಮತ್ತೆ ಯಾಕೆ ಹೇಳಿದೆವು? ಯಾಕೆ? ಕಾಡಿನಲ್ಲಿಯೇ ಇರುವವರು ನೀವು, ಕಷ್ಟವನ್ನು ಅನುಭವಿಸುತ್ತಾ ಕಾಡಿನಲ್ಲಿರುವಂತಹ ಗೆಡ್ಡೆಗೆಣಸು ತಿನ್ನುತ್ತಾ
ಬಾಳುವವರು. ಹೌದು. ಹಾಗಿದ್ರೆ ನಿಮಗೆ ಒಳ್ಳೆ ತಿಂಡಿ ತಿನಸು ಜೊತೆಗೆ ಬೇಕಾದಂತಹ ವಸ್ತ್ರಾಭರಣಗಳು ದೊರಕಿದ್ರೆ ಹೇಗಿರಬಹುದು? ಮತ್ತೆ ಯೋಚಿಸಿ, ನಿಮಗೆ ಇಲ್ಲ ಅಂತ ಆಗಬಹುದು, ಆದ್ರೆ ನಮಗೆ ಅದು ಬೇಕು ಅಂತ ಆಗಿದೆ. ನಮಗೆ ಕೊಡಬೇಕು ಅಂತ ಮನಸ್ಸುಂಟು, ಹೌದೌದು, ತೆಗೆದುಕೊಳ್ಳುವ ಮನಸ್ಸು ನಮಗಿಲ್ಲ. ಹಾಗಾಗಬಾರದು. ಅವಶ್ಯಕನು ನಮ್ಮ ಜೊತೆಗೆ ಬಂದಿರಿ ಅಂತ ಆದರೆ ನಿಮ್ಮನ್ನು ಯಾವ ರೀತಿಯಲ್ಲಿ ಮನ್ನಿಸಬೇಕು ಎನ್ನುವ ವಿಚಾರದ ಕುರಿತು ನಾವು ಯೋಚಿಸುತ್ತೇವೆ. ಮಾತ್ರವಲ್ಲ, ನಮಗೆ ಬೇಕಾದಂತಹ ಸುಖವನ್ನು ನೀಡುತ್ತೀವಿ ಅಂತ ಆದರೆ ಸ್ವರ್ಗ ಸುಖವನ್ನು ಭೂಲೋಕದಲ್ಲಿಯೇ ತೋರಿಸಿಕೊಡ್ತೇವೆ. ಬನ್ನಿ 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 ಬನ್ನಿ. ತರವಲ್ಲ ದಾನವ ಧಿರುರೇ ನಿಮ್ಮಯ ಚರಣಕ್ಕೆ ಮಣಿಯುವೆವು. ತರವಲ್ಲ ತರವಲ್ಲದಾನವಧಿರುರೇ ನಿಮ್ಮಯ ಚರಣಕ್ಕೆ ಮಣಿಯುವೆವು. ನಿಮ್ಮಯ ಚರಣಕ್ಕೆ ಮಣಿಯುವೆವು. ಪರನಾರಿಯರನ್ನೆಲ್ಲ ಪೀಡಿಸಲಾಗದು. ಪರನಾರಿಯರನ್ನೆಲ್ಲ ಪೀಡಿಸಲಾಗದು. ಬರಿದೆ ಹೋಗಿರಿ ಈಗ ನೀವು. ಪರನಾರಿಯರನ್ನೆಲ್ಲ ಪೀಡಿಸಲಾಗದು. ಬರಿದೆ ಹೋಗಿರಿ ಈಗ ನೀವು. ತರವಲ್ಲ ದಾನವ ಧಿರುರೇ ನಿಮ್ಮಯ ಚರಣಕ್ಕೆ ಮಣಿಯುವೆವು. ನಿಮ್ಮಯ ಚರಣಕ್ಕೆ ಮಣಿಯುವೆವು. ಸಮಾಧಾನವನ್ನು ಮಾಡಿಕೊಳ್ಳಿ. ಎಷ್ಟು ಮೃದು ಮೃದು ಹೆಜ್ಜೆ ಎಂತದೋ ಬೀಳ್ತದೆ ಅಂತ. ನಾವಿರುವುದೇ ಹೀಗೆ, ನಮ್ಮ ವರ್ತನೆಯೇ ಹೀಗೆ, ನಾವು ಇರುವುದು ಹೀಗೆ. ಅದೇ ಹೌದು, ಸ್ವಲ್ಪ ಕಷ್ಟ ಆದದ್ದೇ ಅದು. ನಮ್ಮ ಎದುರಿಗೆ ಬಂದಂತಹ ನೀವು ತದ್ರೀತಿಯಾಗಿ ವರ್ತಿಸುವುದಕ್ಕೆ ಮುಂದಾಗಿದ್ದೀರಾ. ನಮಗೆ ಇಷ್ಟ ಆದದ್ದೇ ನೋಡ್ತೇವೆ. ಇಷ್ಟು ಬೇಡಿಕೊಂಡ್ರು ನಮಗೆ ಸಿಗುವುದಿಲ್ಲ. ನೀವು ಪರನಾರಿಯರನ್ನು ಬಯಸಿದ ನರಕವಾಸ, ಒಮ್ಮೆ ಸುಖವಾಸವನ್ನು ಕೊಡಿಸ್ತೇವೆ. ಹೌದೌದು, ನೇರವಾಗಿ ಬಂದರಲ್ಲಾಸು, ಇಲ್ಲದೆ ಹೋದ್ರೆ ಹಿಡಿದು ಎಳೆದೆವು. ನಾವು ನಿಮ್ಮನ್ನು ಬಯಸಿದ ನಿಮ್ಮ ಭಾಗ್ಯ.
ನಾಲಗ ಕತ್ತರಿಸಿ ಹೌದೇನೋ? ಹೇಯ್, ಇವರಿಗೆಲ್ಲರಿಗೂ ನೀನೇ ಮುಖಂಡನ? ಇವರಿಗೆ ನಾನು ಗುರು ಗುರು ಅಲ್ಲ ಮತ್ತೊಂದು. ಏಯ್, ಕಾಡಿಲಿದ್ದು ಯಾಗ ಯಜ್ಞಾದಿಗಳು ನಡೆಸ್ತಾ ಇದ್ದೀವಿ. ಯಾರಿಗೆ ಹವಿಸು? ಅದು ದೇವತೆಗಳು. ಇನ್ನು ದೇವತೆಗಳಿಗೆ ಹವಿಸನ್ನು ಅರ್ಪಿಸಬಾರದು. ಏನೇ ಇದ್ರು ಕೊಡುವುದಿದ್ರೆ ನಮ್ಮೊಡೆಯನಾದಂತಹ ಕಂಹಾಸುರನಿಗೆ. ನಮ್ಮ ಪ್ರಭುಗಳು ಮೂರು ಲೋಕದ ವಿಭು ಮಾತ್ರವಲ್ಲ, ಪ್ರಪಂಚಕ್ಕೆ ಅವನೋರ್ವನೇ ದೇವರು. ಹಾಗಾಗಿ ಜೀವ ಇದ್ದ ದೇವರಾಗುವುದಿಲ್ವ? ಪ್ರತ್ಯಕ್ಷ ದೇವರವರು. ಹೌದೌದು. ಹಾಗಾಗಿ ಅವರನ್ನೇ ಪೂಜಿಸಬೇಕು. ನಿಮ್ಮ ಯಾಗದಿಂದ ಕೊಡಲ್ಪಡುವಂತಹ ಹವಿಸು ಅದು ನಮ್ಮ ಕಂಹಾಕ್ಷಣಿಗೆ ಕೊಡಬೇಕು. ಮಾತ್ರವಲ್ಲ, ಅರ್ಪಣವೋ ತರ್ಪಣವೋ ಮತ್ತೊಂದು. ತರ್ಪಣ ಅವನಿಗೆ ಇರ್ಬಿಡು. ಎಂಥದ್ದು? ಎಲ್ಲವೂ ನಮ್ಮ ನಾಡಿಗೆ. ಮಾತ್ರವಲ್ಲ, ಹಾಗೆ ಕೇಳಿದ್ರೆ ನಿಮ್ಮ ಕೂದಲು ಕೊಂಕದ ಹಾಗೆ ನೋಡಿಕೊಳ್ತೇವೆ. ಕವನೇಕೋ ದೇವ, ಕವ್ವಾಯ ಇದಂ ನಮಃ ಎಲ್ಲ ಹೇಳ್ತೇವೆ. ಹೌದಲ್ಲ? ಹೋಗಿ ಎಲ್ಲಿಯಾದ್ರೂ ನಮ್ಮ ಮಾತನ್ನು ತಪ್ಪಿದ್ರೆ ನಿಮ್ಮೆಲ್ಲರ ತಲೆ ಕತ್ತರಿಸಿ. ಇಲ್ಲ ಇಲ್ಲ, ಹೋಗಿ ಎಲ್ಲ ಬನ್ನಿ ಹೋಗಿ ಬನ್ನಿ ಹೋಗಿ ಹೋಗಿ. ಕೋಲಮುನಿ ಎಂಬವ ಇದ್ದಾನೆ, ಇವರೆಲ್ಲರಿಗೂ ಗುರುವಾಗಿರುವವ. ಇದೇ ಕೋಲವನದಲ್ಲಿದ್ದಾನೆ. ಎಲ್ಲಿದ್ದಾನೆ ಹುಡುಕ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.